ಮೂಡಬಿದ್ರೆ ಸಮೀಪದ ಹೊಸಬೆಟ್ಟುವಿನಲ್ಲಿ ಗಾಳಿ ಮಳೆಯಿಂದ ಭಾರಿ ಹಾನಿ ಸಂಭವಿಸಿದೆ. ಸುಧಾಕರ್ ಶೆಟ್ಟಿ ಎಂಬುವರಿಗೆ ಸೇರಿದ ಕೋಳಿ ಫಾರಂ ಹೌಸ್ನ ಮೇಲ್ಛಾವಣಿ ಹಾರಿ ಹೋಗಿದೆ. ಸುಮಾರು 4 ರಿಂದ 5 ಲಕ್ಷ ರೂಪಾಯಿಗೂ ಹೆಚ್ಚು ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಈ ಘಟನೆ ನಡೆದ ಸಮಯದಲ್ಲಿ ಫಾರಂನಲ್ಲಿ ಹಲವು ಕೋಳಿಗಳು ಇದ್ವು. ಅದೃಷ್ಟವಶಾತ್ ಅವುಗಳ ಪ್ರಾಣಕ್ಕೆ ಹಾನಿಯಾಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೀವನಕ್ಕೆ ಆಧಾರವಾಗಿದ್ದ ಕೋಳಿ ಫಾರಂ ಸಂಪೂರ್ಣ ಹಾನಿಗೊಳಗಾಗಿರುವುದರಿಂದ ಕುಟುಂಬ ಕಂಗಾಲಾಗಿದೆ. ನಾನು ಸಾಧಾರಣ 2014 ಸಾಧಾರಣ 10-15 ವರ್ಷದಿಂಚಿ ಕೋಳಿ ಸಾಕಣೆ ಮಲ್ತೊಂದುಲ್ಲ ನೆಟ್ಟೆ ಪಂಡ 10 ವರ್ಷದಿಂಚಿ ಎಂಕುಲು ಕೃಷಿ ತೊಟ್ಟುಗುಂದೇನೆ ಒಂಜಿ ಮಲ್ತೊಂದುಲ್ಲ ಇತ್ತ ಶನಿವಾರದಾನಿ 4 ಗಂಟೆದ ಗಾಳಿಡ್ ಬೂರ್ದುಕೊಂಡು ಇಂಚ ಲಾಸ್ ಸಾಧಾರಣ ಒಂಜಿ 4 ಲಕ್ಷ 5 ಲಕ್ಷದ 4 ಲಕ್ಷದ ಅಂದಾಜು ಲಾಸ್ ಅನ್ನು ಪಂಡ ತೆರಿ ಮಲ್ಪೊಡುಂದಂಡ ಪೂರ ಪಂಡ ಕಂಪ್ಲೀಟ್ ಪೈಪ್ ಲೈನ್ ಕರೆಂಟ್ದ ಒಂದು ಪೂರ ಪೊಡಿ ಆಯಿಲ್ ಕಂಪ್ಲೀಟ್ ಕೂಡ ರೀಯೇ ಮಲ್ಪೊಡು ಅಂಚ ಮಕ್ಕಳಿಗೆ ನೆಟ್ಟೆ ಜೀವನ ಪೋಡು ಅಂಚಾದ ಇಂಕುಲೊಂಜಿ ಎಲ್ಲಿಯ ಮಟ್ಟಡು ಲೋನ್ ಮಲ್ತದ್ದು ಒಂಜಿ 5 ಲಕ್ಷ ಒಂಜಿ ಲೋನ್ ಮಲ್ತದ್ದು ನೆಟ್ಟೆ ಜೀವನ ಪೋಡು ಪಂಡದು ಇಂಕುಲು ಎಲ್ಲಿಯ ಮಟ್ಟಡು ಕೋರಿ ಫಾರಂ ಮಲ್ದ ಅಂಚ ಇತ್ತ ಇಂಕ್ಲಿಗೆ ಮುರನ್ ಬೈಯದ ಶನಿವಾರ ಬೈಯ 4 ಗಂಟೆದ ನೆಟ್ಟು ಗಾಲಿಗೆ ಪೋಂಡು ನನ್ನ ಇಂಕ್ಲಿಗೆ ಒಂಜಿ ಇಲ್ಲು ಕಟ್ಟರಲ್ಲ ಪಾತದ ಇಂಕುಲು ಐತ ಅಂದ್ ನೆಟ್ಟು ಐಟ್ ಅವೇ ಇನ್ನಿದು ಇಂಕುಲು ಉಪ್ಪು ಮಿತ್ತೆ.